ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಎಲ್ರಿಗೂ ನಮಸ್ತೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಮೆಕಾಯ್ ದಿ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ನಾನು ನಿಮ್ಮ ವಿಜೆ ನಮಿತಾ. ವೀಕ್ಷಕರೇ, ನಾವೊಂದು ಮಾತನ್ನ ಕೇಳಿದ್ದೀವಿ, ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ. ಅದೇ ರೀತಿ ಬೆಂಕಿಯ ಬಿಸಿ ತಗುಲಿದ್ರೆ ಮಾತ್ರ ಅಡುಗೆಗೆ ಉಪಯೋಗಿಸುವಂತಹ ಸಾಮಗ್ರಿಗಳು ಅಡುಗೆಯಾಗಿ ಕನ್ವರ್ಟ್ ಆಗಕ್ಕೆ ಸಾಧ್ಯ. ಇವತ್ತು ನಮ್ಮ ಮೆಕಾಯ್ ಸ್ಟವ್ ಅಲ್ಲಿ ಏನ್ ಅಡುಗೆ ತಯಾರಾಗುತ್ತೆ ನಮ್ಮ ಗೆಸ್ಟ್ ಹತ್ರನೇ ಕೇಳಬೇಕು. ಸೊ ಫಸ್ಟ್ ಆಫ್ ಆಲ್ ನಮ್ಮ ಗೆಸ್ಟ್ ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಸ್ವಾಗತಿಸೋಣ ಬನ್ನಿ. ಧನ್ಯವಾದ. ಹಾಯ್ ಧನ್ಯಾ, ಹೇಗಿದ್ದೀರಾ? ಹೇಗಾಗ್ತಾ ಇದೆ ಕಾಲೇಜ್ ಲೈಫ್? ಯಾವಾಗ ಬರ್ತಾ ಇದೆ ಎಕ್ಸಾಮ್ಸ್? ನೆಕ್ಸ್ಟ್ ಮಂತ್. ಸೊ ನೆಕ್ಸ್ಟ್ ಮಂತ್ ಎಕ್ಸಾಮ್. ಸೊ ಆ ಟೈಮಲ್ಲಿ ಎಕ್ಸಾಮ್ ಟೈಮಲ್ಲಿ ಕಿಚನ್ ಗಿಂತ ಸ್ವಲ್ಪ ದೂರನ ಧನ್ಯ ಅವರು? ದೂರ. ಸೊ ಎಕ್ಸಾಮ್ ಗಿಂತ ಮುಂಚೆ ಎಷ್ಟು ಆಗುತ್ತೆ ಅಷ್ಟು ಅಡುಗೆ ಹೇಳ್ಕೊಟ್ಟು ಹೋಗಿ ಹಾಗಾದ್ರೆ. ಓಕೆನಾ? ಎಸ್ ಧನ್ಯ ಅವ್ರು, ಇವತ್ತು ಏನ್ ಮಾಡ್ತಾ ಇದ್ದೀರಾ? ಒಂದು ಪಿಕಲ್ ಅಂಡ್ ಒಂದು ಡ್ರಿಂಕ್ ಮಾಡ್ತಿದ್ದೇನೆ. ಒಂದು ಪಿಕಲ್ ಅಂಡ್ ಪಿಕಲ್ ಒಂದ್ ದಿವಸದಲ್ಲಿ ತಯಾರಾಗುತ್ತಾ? ಇದೊಂದು ಇನ್ಸ್ಟೆಂಟ್ ಟೈಪ್. ಇನ್ಸ್ಟೆಂಟ್ ಪಿಕಲ್. ಸೊ ಸಡನ್ ಆಗಿ ಪಿಕಲ್ ತಿನ್ಬೇಕು ಅಂತ ಕ್ರೇವಿಂಗ್ಸ್ ಆದ್ರೆ ನಾವು ಪಿಕಲ್ ಮಾಡ್ಲಿಕ್ಕೆ ಆಗಲ್ಲ ಹೆಚ್ಚಾಗಿ, ಯಾಕಂದ್ರೆ ಒಂದ್ 2-3 ದಿವಸ ಬೇಕಾಗುತ್ತೆ ಅದನ್ನ ಹಾಗೆ ಇಡ್ಬೇಕಾಗುತ್ತೆ. ಬಟ್ ಇದು ಇನ್ಸ್ಟೆಂಟ್ ಆಗಿ ತಯಾರಾಗುತ್ತೆ. ಬನ್ನಿ ಮೇಡಮ್. ಎಸ್ ಧನ್ಯಗ ಉಪ್ಪಿನಕಾಯಿ ಪಿಕಲ್ ಯಾವ್ದ್ರದ್ದು ಪಿಕಲ್ ಮಾಡ್ತಾ ಇದ್ದೀರಾ? ಚಿಲ್ಲಿ ಇದು, ಬಟ್ ದಪ್ಪ ಚಿಲ್ಲಿ, ಐ ಮೀನ್ ಲೈಟ್ ಗ್ರೀನ್ ಆಗಿ ನಾವು ಫ್ರೈ ಮಾಡ್ತೇವೆ. ಸೊ ಆ ಚಿಲ್ಲೀಸ್ ನಾವು ಪೋಡಿಗೆ ಯೂಸ್ ಮಾಡ್ತೀವಿ, ಬಜ್ಜಿಗೆ ಆ ಚಿಲ್ಲಿ ಯೂಸ್ ಮಾಡ್ಕೊಂಡು ಪಿಕಲ್ ಮಾಡ್ತಾ ಇದ್ದೀರಾ. ಖಾರ ಆಗಲ್ಲ ಅಲ್ಲ? ಸೊ ಇಲ್ಲ ಲೈಟ್ ಮೈಲ್ಡ್. ಸ್ಟಾರ್ಟ್ ಮಾಡಿ. ಹೇಗ್ ಮಾಡೋದು? ಇದರಲ್ಲಿ ಫಸ್ಟ್ ಚಿಲ್ಲೀಸ್ ಅನ್ನು ಉಪ್ಪು ಹಾಕಿ ಇಡ್ಬೇಕು. ಸ್ವಲ್ಪ ಚಿಲ್ಲೀಸ್ ಅನ್ನು ಉಪ್ಪು ಹಾಕಿ ಇಡುವಂತದ್ದು. ಓಕೆ. ಸೊ ದಪ್ಪ ಮೆಣಸಿನಕಾಯಿ, ಇದು ನಾರ್ಮಲ್ ಗ್ರೀನ್ ಚಿಲ್ಲಿ. ನಾರ್ಮಲ್ ಗ್ರೀನ್ ಚಿಲ್ಲಿ. ಉಪ್ಪು. ಓಕೆ. ಉಪ್ಪು ಜಾಸ್ತಿನೇ ಹಾಕ್ತಿದ್ದೇನೆ. ಓಕೆ. ಉಪ್ಪಿನಕಾಯಿ ಉಪ್ಪು ಜಾಸ್ತಿ ಬೇಕು. ಓಕೆ. ನಾವು ಫಸ್ಟ್ ಗೆ ಇದನ್ನ ನೋಡುವಾಗ ಬೆಂಬುಳಿದ್ದು ಉಪ್ಪಿನಕಾಯಿ ಮಾಡ್ತಾ ಇದ್ದೀರಾ ಅನ್ಕೊಂಡೆ. ಹಂಗ ಕಾಣ್ತಾ ಇದೆ ದೂರದಿಂದ. ನಾನು ಹಾಗೆ ಇಡ್ಬೇಕು ಒಂಚೂರು. ಹಾಗೆ ಇಡ್ಬೇಕು. ಅಷ್ಟೊತ್ತಿಗೆ ಫ್ರೈ ಮಾಡ್ಬೇಕು. ಅಷ್ಟೊತ್ತಿಗೆ ಫ್ರೈ ಮಾಡ್ಕೊಳ್ಳೋಣ. ಓಕೆ. ಮಿಕ್ಸ್. ಸೊ ಈಗ ಸ್ಟಾರ್ಟಿಂಗ್ ಪ್ಯಾನ್. ಫ್ರೈ ಪ್ಯಾನ್. ಫ್ರೈಯಿಂಗ್ ಪ್ಯಾನು. ಎಸ್. ಫಸ್ಟಿಗೆ ಸೋಂಪು. ಓಕೆ. ಇದೊಂದು ಸ್ಪೂನ್. ಹಂಗೆ ಫ್ರೈ ಆಗ್ತದಾ? 1.5 ಸ್ಪೂನ್ ಉಂಟು. ಓಕೆ. ಇದನ್ನ ಹಿಂಗೆ ಫ್ರೈ ಮಾಡೋದಲ್ವಾ? ಆಯಿಲ್. ಡ್ರೈ ರೋಸ್ಟ್. ಮತ್ತೆ ಒಂದು 3/4 ಸ್ಪೂನ್ ಅಷ್ಟು ಜೀರಾ. ಸೊ ಸೋಂಪು ಬೇರೆ ಜೀರಾ ಬೇರೆ ಬೇಕಿತ್ತು. ಓಕೆ. ಮೆಂತೆ ಒಂದು ಸ್ಮಾಲ್ ಸ್ಪೂನ್ ಅಷ್ಟು. ರೆಡ್ ಚಿಲ್ಲೀಸ್. ಓಕೆ. ಇಷ್ಟನ್ನ ಫ್ರೈ ಮಾಡಬೇಕಾ? ಮತ್ತೆ ಲಾಸ್ಟ್ ಅಲ್ಲಿ ಇದನ್ನ ಫೈನ್. ಅದು ಸಪರೇಟ್ ಆಗಿ ಪೌಡರ್ ಮಾಡಲಿಕ್ಕೆ. ಓಕೆ. ಉಪ್ಪಿನಕಾಯಿ ಇಷ್ಟನಾ ಧನ್ಯ ಅವರಿಗೆ? ಇಷ್ಟ. ಉಪ್ಪಿನಕಾಯಿ ಇದೆ ಜಾಸ್ತಿ ತಿನ್ನೋಷ್ಟು ಇಷ್ಟನಾ ಅಥವಾ ಸ್ವಲ್ಪ ಸ್ವಲ್ಪ? ಓಕೆ. ಬಿಕಾಸ್ ನಾವೆಲ್ಲ ಒಂದು ಬಾಟ್ ಉಪ್ಪಿನಕಾಯಿ ತಂದ್ರೆ ಒಂದು 2 ದಿವಸಕ್ಕಷ್ಟೇ ಖಾಲಿ ಆಗ್ಬಿಡುತ್ತೆ ಅದು. ಓಕೆ. ಸೊ ಇದು ಡ್ರೈ ಫ್ರೈ, ಇದಕ್ಕೆ ಆಯಿಲ್ ಏನು ಬೇಡ? ಏನು ಬೇಡ. ಸಾಕಿದು. ಓಕೆ. ಆಫ್ ಮಾಡೋದಾ? ಇಲ್ಲ, ಮಸ್ಟರ್ಡ್ ಫ್ರೈ ಮಾಡ್ಲಿಕ್ಕೆ ಇದೆ. ಸೊ ಇದರಲ್ಲಿ ತೆಗಿಬೇಕು. ಇದು ತೆಗಿವ. ಇದನ್ನ ತೆಗೆದೊಂದು ಪ್ಲೇಟ್ ಹಾಕುವ. ಎಸ್. ಒಂದು ನಿಮಿಷ.
ಓಕೆ ವೆರಿ ಸೇಮ್ ಮಸ್ಟರ್ಡ್. ಓಕೆ ಅದನ್ನ ಸಪರೇಟ್ ಆಗಿ ಫ್ರೈ ಹಾ, ಮಾಡಿ. ಅಂದ್ರೆ ಸಪ್ರೇಟ್ ಆಗಿ ಪೌಡರ್ ಮಾಡ್ಲಿಕ್ಕಿದೆ. ಓಕೆ 1-2 ಸ್ಪೂನ್ಸ್ ಉಂಟು. ಓಕೆ ಸೊ ಇದೆಲ್ಲ ಮ್ಯಾಟರ್ ಆಗುತ್ತಾ ಸಪರೇಟ್ ಆಗಿ ಪೌಡರ್ ಮಾಡ್ಕೊಳ್ಳೋದೆಲ್ಲ? ಲೈಕ್ ಮಸ್ಟರ್ಡ್ ರಫ್ ಅಂದ್ರೆ ಫುಲ್ ಫೈನ್ ಪೌಡರ್ ಬೇಕು, ಬಟ್ ಇದು ಫೈನ್ ಪೌಡರ್. ಸೊ ಓಕೆ ಇದು ಫೈನ್ ಬೇಕು, ಇದು ಫೈನ್ ಬೇಡ. ಓಕೆ ಮಸ್ಟರ್ಡ್ ಫೈನ್ ಬೇಡ. ಹಾ ಹಾ, ಇದು ಅದು ಫೈನ್ fine ಬೇಕು. ಓಕೆ ಸಾಕು, ಇದನ್ನು ಆಫ್ ಮಾಡ್ತೇನೆ. ಇದು ಕೂಲ್ ಆಗಲಿ ಸ್ವಲ್ಪ. ಸೊ ಇದೀಗ ಕೂಲ್ ಆಗಲಿ ಅಲ್ವಾ? Yes. ಓಕೆ ಸೊ ಎಕ್ಸಾಮ್ಸ್ ಈಗ ಸದ್ಯಕ್ಕೆ ನೆಕ್ಸ್ಟ್ ಮಂತ್ ಅಲ್ಲ? ಹೌದು. ಪ್ರಿಪರೇಷನ್ ಎಲ್ಲ ಆಯ್ತಾ? ಸ್ಟಾರ್ಟ್ ಮಾಡಲಿ. ಸ್ಟಾರ್ಟ್ ಮಾಡಿಲ್ಲ. ಸೊ ಇನ್ನು ಅಡಿಗೆ ಪ್ರಿಪರೇಷನ್ಸ್ ಅಲ್ಲೇ ಇದ್ದೀರಾ? ಅಂದ್ರೆ ನೆಕ್ಸ್ಟ್ ವೀಕ್ ಇಂದ ಪ್ರಾಕ್ಟಿಕಲ್ಸ್ ಇದೆ, ಸೊ ಅದರಲ್ಲಿ ಇದ್ದೇವೆ. ಸೊ ಹೋಟೆಲ್ ಮ್ಯಾನೇಜ್ಮೆಂಟ್, ಸೊ ಪ್ರಾಕ್ಟಿಕಲ್ಸ್ ಅಂದ್ರೆ ಅಡಿಗೆ ಮಾಡಕ್ಕಿರುತ್ತಾ? ಏನ್ ಅಡಿಗೆ ಮಾಡಕ್ಕಿರುತ್ತೆ? ಚಟ್ಟಿನಾಡಿಂದ 4 ರೆಸಿಪೀಸ್ ಮಾಡ್ಲಿಕ್ಕೆ. ಓಕೆ ಸೊ ಚಟ್ಟಿನಾಡ್ ಅನ್ನೋ ಪ್ಲೇಸ್ ಅಲ್ಲಿಂದ ರೆಸಿಪೀಸ್ ಮಾಡಿ, ಅದಾದ ನಂತರ ಅಲ್ಲಿ ಪ್ರಾಕ್ಟಿಕಲ್ಸ್ ಆದ ನಂತರ ಇಲ್ಲಿ ಬಂದು ಪ್ರಾಕ್ಟಿಕಲ್ಸ್ ಮಾಡಿ. ಓಕೆನಾ? ಓಕೆ ಇದು ಪೌಡರ್ ಮಾಡುವಾಗ ಪೌಡರ್ ಮಾಡೋಣ. ಈಗ ರೆಡಿ ಆಯ್ತಲ್ಲ? ಓಕೆ ಸೊ ಈಗ ಫೈನ್ ಬೇಕು ಅಂತ ಹೇಳಿದ್ರಿ, ಇಷ್ಟು ಸಾಕಾಗುತ್ತಾ? ಓಕೆ ಸೊ ಇದರಲ್ಲಿ ಅದಕ್ಕೆ ಹಾಕೋದು. ಓಕೆ ಸೊ ಸೇಮ್ ಮಿಕ್ಸರ್ ಅಲ್ಲಿ ಇದನ್ನು ಹಾಕು. ಓಕೆ ಫೈನ್. ಗ್ರೈಂಡ್ ಮಾಡದಾ? ಹಾ, ಇದೀಗ ಅಷ್ಟು ಫೈನ್ ಪೌಡರ್ ಬೇಡ. ಬೇಡ. ನೀವು ಹೇಳಿದ ಹಾಗೆ ಅಷ್ಟು ಫೈನ್ ಪೌಡರ್ ಆಗಿಲ್ಲ. ಓಕೆ ಓಕೆ ಡನ್. ಎಸ್, ಆಯಿಲ್ ಒಂಚೂರು ಬಿಸಿ ಮಾಡ್ಲಿಕ್ಕೆ ಇಡಬೇಕು. ಆಯಿಲ್ ಚೂರು ಬಿಸಿ Yes. ಮಾಡೋದು ಇದರಲ್ಲೇ ಇದು- ಬಿಸಿ ಹಾ, ಮಾಡೋದಾ? fine. ಓಕೆ ಫಸ್ಟ್ ಈಗ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ನಮ್ಮ ಕಿಚನ್ ಕ್ವೀನ್, ಇಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಸಾಕು ಅಂತ ಹೇಳಿದ್ರೆ 2 ಸಾಕಾಗುತ್ತಾ? ಸ್ಪೂನ್ಸ್. ಹಾ, ಸಾಕು. ಓಕೆ ಧನ್ಯ ಅವರ ಫೇವ್ರೆಟ್ ಪಿಕ್ಕಲ್ ಯಾವುದು? ಮ್ಯಾಂಗೋ. ಮ್ಯಾಂಗೋ ಆಸ್ ಯೂಶುವಲ್ ಹೆಚ್ಚಿನವರಿಗೆ ಮ್ಯಾಂಗೋ ಪಿಕ್ಕಲ್. ಮ್ಯಾಂಗೋ ಅಲ್ಲಿ ಕಟ್ ಮ್ಯಾಂಗೋ ಪಿಕ್ಕಲ್ ಇಷ್ಟ ಆಗುತ್ತಾ ಅಥವಾ ಮುಡಿ ಅಂತ ನಾವು ಹೇಳ್ತೀವಿ ಅದು ಇಷ್ಟ ಆಗುತ್ತಾ? ಕಟ್ ಮ್ಯಾಂಗೋ. ಬಟ್ ಹೆಚ್ಚಾಗಿ ಇಷ್ಟ ಆಗುವಂಥದ್ದು ಮುಡಿ ಹೆಚ್ಚು ಇಷ್ಟ ಆಗುತ್ತೆ. ಬಟ್ ನಂಗೂ ಅಷ್ಟೇ ಕಟ್ ಮ್ಯಾಂಗೋನೂ ಇಷ್ಟ, ಅದು ಇಷ್ಟ ಇದು ಇಷ್ಟ. ಉಪ್ಪಿನಕಾಯಲ್ಲಿ ನೀವು ಆಪ್ಷನ್ಸ್ ಕೊಡಬೇಡಿ, ಯಾವ್ದು ಕೊಟ್ಟರು ತಿಂತೀವಿ ನಾವು. ಟೇಸ್ಟ್ ಒಳ್ಳೆದಿದೆ, ಯಾವ್ದು ಸಾಕು ಆಗುತ್ತೆ ಅಲ್ವಾ? ಅಂಡ್ ಹೆಚ್ಚಾಗಿ ಅಜ್ಜಿ ಮಾಡಿದಂತ ಪಿಕ್ಕಲ್ ಟೇಸ್ಟೇ ಬೇರೆ ಇರುತ್ತೆ ಆಕ್ಚುಲಿ. ಸಾಕು, ಈಗ ಹಾಕುವ. ಹಾ, ಡೈರೆಕ್ಟ್ ಹಾಕದಾಗ ಹೌದು. ಮಾಡ್ತೀನಿ. ಇಷ್ಟು ಆಯಿಲ್ ಬೇಕಲ್ಲ? ಹಾ. ಎಸ್ ಇದ್ರ ಜೊತೆಗೆ ಲೈಮ್ ಜ್ಯೂಸ್ ಹಾಕ್ತಿದ್ದೇನೆ. ಓಕೆ ಥ್ಯಾಂಕ್ ಯು. ಸ್ವಲ್ಪ ಹುಳಿ ಹುಳಿ ಆಗಿದೆ. ಆಗಿದೆ. ಓಕೆ ಸೊ ಈಗ ಇನ್ಸ್ಟೆಂಟ್ ಆಗಿ ಪಿಕ್ಕಲ್ ಮಾಡ್ತಾ ಇದ್ದೀರಾ. ನಾರ್ಮಲ್ ಆಗಿ ಪಿಕ್ಕಲ್ ನಾವು ಸ್ವಲ್ಪ ದಿನ ಸ್ಟೋರ್ ಮಾಡೋಕ್ಕಾಗುತ್ತೆ, ಬಟ್ ಈ ಇನ್ಸ್ಟೆಂಟ್ ಪಿಕ್ಕಲ್ ಎಷ್ಟು ದಿವಸ ಸ್ಟೋರ್? 10-15 ಡೇಸ್. 10 to 15 ಹಾ, ಡೇಸ್ ಅಷ್ಟೇ. ಸೊ ಅಷ್ಟು ದಿನ ಸ್ಟೋರ್ ಮಾಡ್ಬೋದು, ಇದೇ ದಿವಸ ಮುಗಿಸ್ಬೇಕು ಅಂತೀವಿ. ಅಂಡ್ ಇದೇ ರೆಸಿಪಿನ ಬೇರೆ ಯಾವ್ದಕ್ಕೆ ಮಾಡ್ಲಿಕ್ಕಾಗುತ್ತೆ ಅಂದ್ರೆ ಇದೇ ರೀತಿ ಕ್ಯಾರೆಟ್ಸ್ ಇಂದ ಮಾಡ್ಬೋದು. ಕ್ಯಾರೆಟ್ಸು, ಕುಕುಂಬರ್ ಮಾಡ್ಬೋದು, ಸೀಡ್ ತೆಗೆದು ಮಾಡ್ಬೋದು. ಓಕೆ ಸೊ ಇದೇ ಸೇಮ್ ಅಪ್ಲೈ ಆಗುತ್ತೆ. ಫೈನ್, ಇದಾಯ್ತು, ರೆಡಿ. ಸೊ ಇನ್ನು ಸರ್ವಿಂಗ್ ಅಲ್ವಾ? ಎಸ್. ಪಿಕ್ಕಲ್
ಪಿಕಲ್ ರೆಡಿ ಆಗಿದೆ. ಓಕೆ, ಚಿಲ್ಲಿ ಪಿಕಲ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಧನ್ಯ. ಎಸ್ ವೀಕ್ಷಕರೇ, ಇನ್ಸ್ಟೆಂಟ್ ಆಗಿರೋ ಚಿಲ್ಲಿ ಪಿಕಲ್, ದೊಡ್ಡ ಮೆಣಸಿನಕಾಯಿದು ಪಿಕಲ್ ರೆಡಿ ಆಗಿದೆ, ಅಂದ್ರೆ ಉಪ್ಪಿನಕಾಯಿ ರೆಡಿ ಆಗಿದೆ. ಇದನ್ನ ಮಾಡೋದು ಹೇಗೆ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಚಿಲ್ಲಿ ಪಿಕಲ್ ತಯಾರಿಸುವ ವಿಧಾನ. ಮೊದಲಿಗೆ ಹೋಳುಗಳಾಗಿ ತುಂಡು ಮಾಡಿದ ಬಜ್ಜಿ ಮೆಣಸಿಗೆ ಸಣ್ಣಗೆ ಹೆಚ್ಚಿದ ಹಸಿಮೆಣಸು, ರುಚಿಗೆ ಅನುಸಾರವಾಗಿ ಉಪ್ಪು ಹಾಕಿ ಕಲಸಿಟ್ಟುಕೊಳ್ಳಿ. ನಂತರ 2 ಚಮಚ ಸೋಂಪು, 2 ಚಮಚದಷ್ಟು ಜೀರಿಗೆ, 2 ಒಣಮೆಣಸನ್ನು ಹುರಿಯಿರಿ. ಆನಂತರ 2 ಚಮಚದಷ್ಟು ಸಾಸಿವೆಯನ್ನು ಪ್ರತ್ಯೇಕವಾಗಿ ಹುರಿದಿಟ್ಟುಕೊಳ್ಳಿ. ಸ್ವಲ್ಪ ತಣ್ಣಗಾದ ನಂತರ ಹುರಿದ ಮಸಾಲೆಯನ್ನು ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ಅಂತೆಯೇ ಸಾಸಿವೆಯನ್ನು ತರಿತರಿಯಾಗಿ ಪುಡಿ ಮಾಡಿಕೊಳ್ಳಿ. ಪುಡಿ ಮಾಡಿದ ಈ ಮಿಶ್ರಣವನ್ನು ಮೆಣಸಿನಕಾಯಿಯ ಮಿಶ್ರಣಕ್ಕೆ ಸೇರಿಸಿ. ಬಳಿಕ 2 ಚಮಚ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಮೆಣಸಿನ ಮಿಶ್ರಣಕ್ಕೆ ಹಾಕಿ ನಿಂಬೆ ರಸ ಸೇರಿಸಿ ಬೆರೆಸಿಕೊಳ್ಳಿ. ಈಗ ರುಚಿಕರವಾದ ಇನ್ಸ್ಟಂಟ್ ಚಿಲ್ಲಿ ಪಿಕಲ್ ತಯಾರು. ಇನ್ಸ್ಟೆಂಟ್ ಆಗಿ ಪಿಕ್ಕಲ್ ಏನೋ ರೆಡಿ ಆಯಿತು. ಸೊ ತಟ್ಟಂತೆ ಈಗ ಮಧ್ಯಾಹ್ನದ ಹೊತ್ತಿಗೆ ಪಿಕ್ಕಲ್ ಮಾಡಬೇಕು ಅಂತಂದರೆ ಉಪ್ಪಿನಕಾಯಿ ಮಾಡ್ಕೋಬಹುದು. ನೆಕ್ಸ್ಟ್ ರೆಸಿಪಿ ಏನು ಮಾಡ್ತಾರೆ ಕೇಳೋಣ. ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ನೀರು ತಗೊಳ್ಳಿ, ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್, ಜವಳಿ ಮಳಿಗೆಗೆಂದೇ ಹೆಸರುವಾಸಿಯಾಗಿರುವಂತಹ ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ದಿ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಸೊ ವೀಕ್ಷಕರೇ, ಉಪ್ಪಿನಕಾಯಿ ನಮ್ಮ ಕಿಚನಲ್ಲಿ ರೆಡಿ ಆಯಿತು. ನೆಕ್ಸ್ಟ್ ರೆಸಿಪಿ ಏನು ಧನ್ಯ ಹತ್ರ ಕೇಳೋಣ ಬನ್ನಿ. ಎಸ್ ಧನ್ಯ ಅವರೇ, ಉಪ್ಪಿನಕಾಯಿ ಆಯಿತು. ನೆಕ್ಸ್ಟ್ ಒಂದು ಡ್ರಿಂಕ್ ಆಗ್ಲಿ ಹೇಳಿದ್ರಿ ಅಲ್ವಾ? ಸೊ ಇದು ಸಮ್ಮರ್ ಸೀಸನ್ಗೋಸ್ಕರ ಮಾಡುವಂಥದ್ದಾ? ಓಕೆ ಫೈನ್, ಸ್ಟಾರ್ಟ್ ಮಾಡೋಣ. ಎಸ್, ಹೇಗೆ? ಮಿಕ್ಸರ್ ಸೊ ರಾ ಮ್ಯಾಂಗೋ. ಓಕೆ. ರಾ ಮ್ಯಾಂಗೋ ಇದ್ರೆ ಹಂಗೆ ಕೊಡ್ತಿದ್ರಲ್ಲ, ಹಂಗೆ ತಿಂತಿದ್ವಿ ನಾವು ಅಲ್ವಾ? ರಾಕ್ ಸಾಲ್ಟ್. ಓಕೆ, ರಾಕ್ ಸಾಲ್ಟ್, ಸಾದಾ ಸಾಲ್ಟ್ ಬ್ಲಾಕ್ ಮಾಡ್ಬೋದು. ಮತ್ತೆ ರೋಸ್ಟೆಡ್ ಜೀರಾ ಇದು. ಓಕೆ, ರಾಕ್ ಸಾಲ್ಟ್ ಬೆನಿಫಿಟ್ಸ್ ಏನು ಧನ್ಯ? ಅದು ಫ್ಲೇವರ್ ಚೆನ್ನಾಗಿ ಬರ್ತದೆ. ಮಿಂಟ್ ಲೀಫ್. ಓಕೆ, ಮತ್ತೆ ಲೈಮ್. ಓಕೆ, ಸ್ಕ್ವೀಸ್ ಮಾಡಿ ಹಾಕ್ತಾ ಇದ್ದೀನಿ. ಓಕೆ, ಲೈಮ್ ಚೂರೇ ಸಾಕಾಗ್ತದೆ. ಓಕೆ, ಬಿಕಾಸ್ ಮ್ಯಾಂಗೋ ಆಲ್ರೆಡಿ ಇದೆ. ಓಕೆ, ನೀರು ಹಾಕಿ ಚೂರು ಗ್ರೈಂಡ್ ಮಾಡಿ. ಸಾಕಾಗುತ್ತಾ? ಪೆಪ್ಪರ್ ಹಾಕ್ಬೇಕು ಅದಕ್ಕೆ. ಸ್ವಲ್ಪ ಪೆಪ್ಪರ್ ಹಾಕಬೇಕು. ಪೆಪ್ಪರ್ ಪೌಡರ್ ಸಾಕಾಗುತ್ತಾ? ಓಕೆ, ಸಾಕಾಗುತ್ತಾ? ಎಸ್. ಓಕೆ, ಇದನ್ನು ಮಿಕ್ಸಿಂಗ್ ಬೌಲ್ಗೆ ಹಾಕ್ತೇನೆ. ಮಿಕ್ಸಿಂಗ್ ಬೌಲ್ಗೆ ಹಾಕದಾ? ಹಾ. ಓಕೆ, 1 ಸ್ಪೂನ್. ರಾ ಮ್ಯಾಂಗೋ ಫ್ಲೇವರ್ ಹಂಗೆ ಬರ್ತಾ ಇದೆ. ಆ್ಯಂಡ್ ರಾ ಮ್ಯಾಂಗೋ ಫ್ಲೇವರ್ ಬರ್ತಿರ್ಬೇಕಾದ್ರೆ ಜ್ಯೂಸ್ ಮಾಡಲಿಕ್ಕೆ ಕಾಯಷ್ಟು ಪುರ್ಸೋತಿಲ್ಲ, ಹಂಗೆ ತಿನ್ಬಿಡೋಣ ಅಂತ ಅನ್ಸುತ್ತೆ. So serving glass. Okay. Soda ಹಾಕ್ಬೇಕು. Okay.
ಐಸ್ ಕ್ಯೂಬ್ಸ್. ಐಸ್ ಕ್ಯೂಬ್ ಬೇಕು. ಲೈಮ್ ಅನ್ನು ಸೈಡ್ ಓಕೆ, ಸೈಡ್ ಇಡ್ತಾ ಇದ್ದೀರಾ? ಫೈನ್. ಸೋಡಾ ವಾಟರ್. ಸೋಡಾ ಬೇಕು. ಮ್ಯಾಂಗೋ, ಅದು ರಾ ಮ್ಯಾಂಗೋಗೆ ಸೋಡಾ ವಿಲ್ ಬಿ ದ ಬೆಸ್ಟ್ ಕಾಂಬಿನೇಷನ್ ಅಲ್ವಾ? ಸೊ ರಾ ಮ್ಯಾಂಗೋ ಕೂಲರ್ ರೆಡಿ ಆಗಿದೆ. ರಾ ಮ್ಯಾಂಗೋ ಕೂಲರ್. ದಟ್ ಇಸ್ ಅ ನೈಸ್ ನೇಮ್, ಥ್ಯಾಂಕ್ ಯು. ನೋಡ್ಬೇಕಾದ್ರೆ ಅಷ್ಟೇ, ಇದನ್ನ ಕೈ ಇಟ್ಕೊಂಡು ಹಿಂಗೆ ಕೂತ್ಕೊಳಕ್ಕಾಗಲ್ಲ, ಡೈರೆಕ್ಟ್ ಕುಡ್ಬೇಕು ಅನ್ಸುತ್ತೆ. ಬಟ್ ವಾಟ್ ಎವರ್, ನಮ್ಮ ವೀಕ್ಷಕರಿಗೆ ಇದನ್ನ ಮಾಡೋದು ಹೇಗೆ ಅಂತ ತೋರಿಸ್ಬೇಕು ಅಲ್ವಾ? ಥ್ಯಾಂಕ್ ಯು ಸೋ ಮಚ್, ಧನ್ಯ. ಸೊ ಎಸ್ ವೀಕ್ಷಕರೇ, ರಾ ಮ್ಯಾಂಗೋ ಕೂಲರ್ ಚೆನ್ನಾಗಿದೆ ಅಲ್ವಾ ಹೆಸರು? ಇದನ್ನ ಮಾಡೋದು ಹೇಗೆ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ರಾ ಮ್ಯಾಂಗೋ ಕೂಲರ್ ತಯಾರಿಸುವ ವಿಧಾನ. ಮೊದಲು ಮಾವಿನಕಾಯಿಯ ಹೋಳುಗಳಿಗೆ 1 ಚಮಚದಷ್ಟು ಕಾಲ ನಮಕ್, ಹುರಿದ ಜೀರಿಗೆ, ಪುದೀನ ಎಲೆಗಳು, ನಿಂಬೆ ರಸ, ಸ್ವಲ್ಪ ನೀರು, ಅರುಣ ಕರಿಮೆಣಸು ಪುಡಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ರುಬ್ಬಿದ ಮಿಶ್ರಣವನ್ನು ಸರ್ವಿಂಗ್ ಗ್ಲಾಸಿಗೆ ಹಾಕಿ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಗೂ ಸೋಡಾ ಹಾಕಿ ಸರ್ವ್ ಮಾಡಿ. ಬಿಸಿಲಿನ ಬೇಗೆಗೆ ತಂಪಾದ ರಾ ಮ್ಯಾಂಗೋ ಕೂಲರ್ ಸವಿಯಲು ಬಲು ಚೆನ್ನ. ಧನ್ಯ, ಈಗ ಫಸ್ಟ್ ಆಫ್ ಆಲ್ ನಾವು ಪಿಕ್ಕಲ್ ಟೇಸ್ಟ್ ನೋಡೋಣ. ಬಿಕಾಸ್ ಒಂದು ವೇಳೆ ಖಾರ ಆಗಿದೆ ನಮ್ಮ ಜ್ಯೂಸ್ ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ. ಓಕೆ, ಟೇಸ್ಟ್ ನೋಡಿ. ತುಂಬಾ ಖಾರ ಆಗಲ್ಲ? ಇಲ್ಲ. ಓಕೆ. ನೀವು ಹೇಳಿದ ಹಾಗೆ ತುಂಬಾ ಖಾರ ಇಲ್ಲ, ನಿಜವಾಗ್ಲೂ ಚೆನ್ನಾಗಿದೆ. ತುಂಬಾ ಖಾರ ನೋಡಿ, ನಾನು 2 ಪೀಸ್ ತಿಂತಾ ಇದ್ದೀನಿ, ಅದೆಲ್ಲ ಗೊತ್ತಾಗ್ಬೇಕು ಅಷ್ಟು ಖಾರ ಇಲ್ಲ ಅಂತ. ಅಂಡ್ ಪರ್ಫೆಕ್ಟ್ ಆಗಿ ಉಪ್ಪು ಹುಳಿ ಖಾರ ಪರ್ಫೆಕ್ಟ್ ಆಗಿ ಬೆಸ್ಟ್ ಆಗಿದೆ. ಇನ್ಸ್ಟೆಂಟ್ ಆಗಿ ಈ ರೀತಿನೂ ಪಿಕ್ಕಲ್ ತಯಾರು ಮಾಡ್ಕೋಬಹುದು ಅಂತ ಗೊತ್ತಿರ್ಲಿಲ್ಲ. ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ದೊಡ್ಡ ಮೆಣಸಿನಕಾಯಿ ಅಂದ್ರೆ ಬಜ್ಜಿ ಮಾಡಲ್ಲ, ಉಪ್ಪಿನಕಾಯಿ ಮಾಡ್ತೀವಿ. ಓಕೆನಾ? ಸೊ ಈಗ ಜ್ಯೂಸ್ ಹೇಗಿದೆ ಟೇಸ್ಟ್ ನೋಡೋಣ. ಕೂಲರ್, ಅದು ಹೆಸರು ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಕಟ್ ಮ್ಯಾಂಗೋ ಜ್ಯೂಸ್ ಅಂತ ಹೇಳಿದ್ರೆ ಹೇಳ್ಬೇಕಾ? ಅಮೇಝಿಂಗ್. ಮ್ಯಾಂಗೋನ ಹಂಗೆ ತಿಂದ್ರೇನು ಚೆನ್ನಾಗಿರುತ್ತೆ, ಹೀಗೆ ಜ್ಯೂಸ್ ಮಾಡಿ ಕುಡಿದ್ರೆ ಇನ್ನಷ್ಟು ಚೆನ್ನಾಗಿರುತ್ತೆ. ಸಖತ್ತಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. 2 ರೆಸಿಪಿನ ನನ್ನ ಫೇವ್ರೇಟ್ ರೆಸಿಪಿನ ಮಾಡಿಕೊಟ್ಟಿರೋದಕ್ಕೆ ಆ್ಯಂಡ್ ಇನ್ನೋವೇಟಿವ್ ಆಗಿ ಮಾಡಿಕೊಟ್ಟಿರೋದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಹಾಗೇನೆ ಇಲ್ಲಿವರೆಗೂ ಬಂದು ಫೇವ್ರೇಟ್ ರೆಸಿಪಿನ ತಯಾರು ಮಾಡಿಕೊಟ್ಟಿದ್ದೀರಾ. ಸೊ ನಿಮಗೋಸ್ಕರ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಕಡೆ ಒಂದು ಪುಟ್ಟ ಉಡುಗೊರೆ, ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಅವರ ಕಡೆ ಒಂದು ಪುಟ್ಟ ಉಡುಗೊರೆ. ಥ್ಯಾಂಕ್ ಯು ಸೊ ಮಚ್ ಧನ್ಯ. ಸೊ ಎಸ್ ವೀಕ್ಷಕರೇ, ಕೂಲರ್ ಹಾಗೆ ಉಪ್ಪಿನಕಾಯಿ ರೆಡಿ ಆಗಿದೆ. ನಂಗಂತೂ ಸಖತ್ ಇಷ್ಟ ಆಯಿತು. ಬಿಕಾಸ್ 2 ನನ್ನ ಫೇವ್ರೇಟ್ ರೆಸಿಪಿ. ಬಟ್ ನಿಮಗೂ ಇಷ್ಟ ಆಗುತ್ತೆ, ಯಾಕಂದರೆ ಉಪ್ಪಿನಕಾಯಿ ಎಲ್ರಿಗೂ ಫೇವ್ರೇಟ್. ಆ್ಯಂಡ್ ಇನ್ಸ್ಟೆಂಟಾಗಿ ಹೇಗೆ ತಯಾರು ಮಾಡ್ಕೋಬೋದು ಅಂತ ನೋಡ್ಕೊಂಡಿದ್ದೀರಾ. ಹೀಗೇನೆ ದಿನನಿತ್ಯ ಹೊಸ ರೆಸಿಪಿಗಾಗಿ, ಟೇಸ್ಟಿ ರೆಸಿಪೀಸ್ಗಾಗಿ ನೋಡ್ತಾ ಇರಿ ನಮ್ಮ TV, ನಮ್ಮ ರುಚಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.